ವಿಶ್ವ ಹಿಂದೂ ಪರಿಷತ್ ಶೌರ್ಯ ಜಾಗರಣ ರಥಯಾತ್ರೆ ಅಕ್ಟೋಬರ್ 9ರಂದು ಮಂಗಳೂರಿಗೆ ಆಗಮಿಸಲಿದೆ. ಇದರ ಪ್ರಚಾರಾರ್ಥ ಮಂಗಳೂರಿನಲ್ಲಿ ಮತ್ತೊಂದು ಉಪ ರಥಯಾತ್ರೆ ರಚಿಸಲಾಗಿದ್ದು, ನಗರದ ಬನ್ಸ್ ಹಾಸ್ಟೆಲ್ನ ಕಾರ್ಯಾಲಯದಲ್ಲಿ ಚಾಲನೆ ನೀಡಲಾಗಿದೆ. ಆರ್ಎಸ್ಎಸ್ ಪ್ರಾಂತ ಸಹ ಕಾರ್ಯವಾಹಕ ಪ್ರಕಾಶ್ PS ರಥಕ್ಕೆ ಚಾಲನೆ ನೀಡಿ ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷದ ಪ್ರಯುಕ್ತ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ದೇಶದ ಶೌರ್ಯದ ಇತಿಹಾಸವನ್ನು ಜನರಿಗೆ ತಿಳಿಸುವುದಕ್ಕಾಗಿಯೇ ಈ ರಥಯಾತ್ರೆ ನಡೆಸಲಾಗುತ್ತಿದೆ. ನಮ್ಮ ದೇಶದಲ್ಲಿ ಸಾವಿರಾರು ವೀರರು ಜನ್ಮ ತಾಳಿದ್ದಾರೆ. ಅವರ ಇತಿಹಾಸವನ್ನು ನೆನಪಿಸಿಕೊಂಡು ಮತ್ತೆ ಹಿಂದುತ್ವದ ಪರಂಪರೆ ಶೌರ್ಯ ಬೆಳೆಸಿಕೊಳ್ಳುವಂತೆ ಮಾಡುವುದೇ ಇದರ ಉದ್ದೇಶ ಎಂದರು. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷ MB ಪುರಾಣಿಕ್ ಮಾತನಾಡಿ, ನಮ್ಮ ದೇಶವನ್ನು ಹಾವಾಡಿಗರ ದೇಶವೆಂದು ಪಾಶ್ಚಿಮಾತ್ಯರು ಹೇಳುತ್ತಿದ್ದರು. ಅಲ್ಲದೆ ನಮ್ಮ ದೇಶದ ಶೌರ್ಯದ ಇತಿಹಾಸವನ್ನು ಮರೆಮಾಚಿದ್ದರು. ಶಿವಾಜಿ, ರಾಣಾ ಪ್ರತಾಪ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವೀರರಾಣಿ ಅಬ್ಬಕ್ಕ ಹೀಗೆ ನಮ್ಮ ನಾಡು ನುಡಿಗಾಗಿ ಸಾವಿರಾರು ಮಂದಿ ಶೌರ್ಯದ ಇತಿಹಾಸ ದಾಖಲಿಸಿದ್ದಾರೆ. ಇಂತಹ ವೀರ ಪರಂಪರೆ ಇತಿಹಾಸ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲೂ ಸಿಗುತ್ತದೆ. ಇವನ್ನು ನಮ್ಮ ಇಂದಿನ ಯುವ ಜನಾಂಗ ಮರೆಯಬಾರದು. ನಮ್ಮ ಶಿಕ್ಷಣದಲ್ಲಿ ಇಂಥ ಇತಿಹಾಸಗಳನ್ನು ಕಲಿಯುವುದಕ್ಕೆ ಸಿಗಲ್ಲ. ಅವನ್ನು ತಿಳಿಸುವುದಕ್ಕಾಗಿಯೇ ರಾಷ್ಟ್ರೀಯತೆ ಜಾಗೃತಿಗೊಳಿಸುವ ಉದ್ದೇಶದೊಂದಿಗೆ ಶೌರ್ಯ ಜಾಗರಣ ರಥಯಾತ್ರೆ ನಡೆಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಗಿರಿಧರ್ ಶೆಟ್ಟಿ ಸೇರಿದಂತೆ ಬಜರಂಗ ದಳದ ಮುಖಂಡರು ಉಪಸ್ಥಿತರಿದ್ದರು. ಉಪರಥವು ಮಂಗಳೂರು, ಮುಲ್ಕಿ, ಮೂಡುಬಿದಿರೆಯಲ್ಲಿ ಸಂಚರಿಸಲಿದ್ದು, ಅಕ್ಟೋಬರ್ 9ರಂದು ಕದ್ರಿ ಮೈದಾನ ಸೇರಲಿದೆ. ಅಂದು ಬೃಹತ್ ಸಮಾವೇಶ ನಡೆಯಲಿದ್ದು, ಅಂಕಣಕಾರ ಚಕ್ರವರ್ತಿ ಸೂಲಿಬೆಲೆ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ, ಹಿಂದೂ ಧರ್ಮಕ್ಕಾಗಿ ಕದ್ರಿ ಮಂಜುನಾಥೇಶ್ವರ ಪಾದರಿಂದ ಗೋವಿಂದ ಹರಿ ಗೋವಿಂದ. ಸಂಘದ ಪ್ರಾಂತದ ಸಹಕಾರ್ಯವಾರದಂತ PS ಪ್ರಕಾಶ್ ಅವರಿಗೆ ವಂದಿಸುತ್ತಾ, ಈಗ ಭಾರತ ಮಾತೆಗೆ ಅಯೋಧ್ಯಾಪತಿ ಶ್ರೀರಾಮ ರಾಮಚಂದ್ರಕ್ಕೆ ಜೈ, ಪವನ ಸುತ ಹನುಮಾನ್ಗೆ ಜೈ, ಸನಾತನ ಹಿಂದೂ ಧರ್ಮ. ಬಜರಂಗ ದಳ ಮಂಗಳೂರು ಜಿಲ್ಲೆಯ ಶೌರ್ಯ ಜಾಗರಣ ರಥಯಾತ್ರೆಯ ಮಂಗಳೂರಿನ ನಗರದಾದ್ಯಂತ, ಅದೇ ರೀತಿಯಾಗಿ ಉಳ್ಳಾಳ, ಸುರತ್ಕಲ್, ಹಾಗೆ ಮುಲ್ಕಿ, ಮೂಡಬಿದ್ರೆ, ಗುರುಪುರ ಎಲ್ಲ ಭಾರತ್ ಮಾತಾ ಕಿ ಶ್ರೀ ಕ್ಷೇತ್ರ ಕರಿಂಜಿ ಶ್ರೀ 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 ಮುಕ್ತಾನಂದ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಈ ಒಂದು ಶ್ರೀ 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 ಮುಕ್ತಾನಂದ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಈ ಒಂದು ಕಾರ್ಯಕ್ರಮ ಭವ್ಯವಾಗಿ ನಡೆಯಲಿದ್ದು, ಅವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಏಕೀಕೃತಗೊಳಿಸಿ ಅದಕ್ಕೆ ಒದಗುವಂತಹ ಸವಾಲುಗಳನ್ನು ಮೆಟ್ಟಿ ಸಮಾಜ ಪೂರಕವಾದಂತಹ ಹಿಂದೂ ಸಮಾಜವನ್ನು ಕಟ್ಟುವಂತಹ ಜವಾಬ್ದಾರಿಯನ್ನು ಹಿರಿಯರು ವಿಶ್ವ ಹಿಂದೂ ಪರಿಷತ್ತಿಗೆ ವಹಿಸಿಕೊಟ್ಟರು. ಆರಂಭ ದಿನದಿಂದ ಇಂದಿನವರೆಗೆ ಹಲವಾರು ಸವಾಲುಗಳನ್ನು ಎದುರಿಸಿ ವಿಶ್ವ ಹಿಂದೂ ಪರಿಷತ್ತು, ಯುವ ವಿಭಾಗ, ಬಜರಂಗ ದಳ ಹಾಗೂ ದುರ್ಗಾವಾಹಿನಿ ಮಾತೃ ಸಂಘಗಳು ಇದನ್ನು ಎದುರಿಸ್ತಾ ಬಂದಿವೆ. ವಿಶ್ವ ಹಿಂದೂ ಪರಿಷತ್ತಿನ ಷಷ್ಠಬ್ದದ ಈ ಸಂದರ್ಭದಲ್ಲಿ ಜಾಗರಣ ಯಾತ್ರೆಯನ್ನು, ರಥಯಾತ್ರೆಯನ್ನು ಮಾಡುವ ಉದ್ದೇಶ ಭಾರತ ಅಥವಾ ಹಿಂದೂಗಳು ಒಂದು ಸೋಲಿನ ಇತಿಹಾಸ ಅಲ್ಲ, ಶೌರ್ಯದ ಇತಿಹಾಸ ಎನ್ನುವುದನ್ನು ಜನಮಾನಸಕ್ಕೆ ಮುಟ್ಟಬೇಕು.
ಪಾಶ್ಚಾತ್ಯ ಚರಿತ್ರಕಾರರು ಬಿಂಬಿಸಿದ ಹಾಗೆ ಭಾರತೀಯರದ್ದು, ಹಿಂದೂಗಳದ್ದು ಇದು ಸೋಲಿನ ಇತಿಹಾಸ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ದು ತಪ್ಪು. ಅದರ ವಿರುದ್ಧವಾಗಿ ಹಲವಾರು ಜನ ವೀರ ಪುರುಷರು ತನ್ನ ಆತ್ಮಾರ್ಪಣೆಯನ್ನು ಮಾಡಿ ಈ ದೇಶದ ಸಮ್ಮಾನವನ್ನು ಅಥವಾ ಘನತೆಯನ್ನು ಎತ್ತಿ ಹಿಡಿದಂಥ ನೂರಾರು ಉದಾಹರಣೆಗಳಿವೆ. ಅದರ ಜೊತೆ ಹಿಂದೂ ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಒಂದು ಷಡ್ಯಂತರ ಇವತ್ತು ನಡೀತಾ ಇದೆ. ಯಾರಾದರೂ ಬೇರೆ ಅನ್ಯಮತೀಯರು ಅವರ ಮತದ ಬಗ್ಗೆ ಮಾತನಾಡಿದರೆ ಅದಕ್ಕೆ ಪುರಸ್ಕಾರ ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರೀಯ ಸ್ವಯಂಸೇವಕ ಸಂಘ, ಇನ್ನಿತರ ಪರಿವಾರ ಸಂಘಟನೆಗಳು ನಮ್ಮ ಧರ್ಮ ಸಮಾಜದ ಬಗ್ಗೆ ಮಾತನಾಡಿದಾಗ ಅದು ಒಂದು ಜಾತೀಯತೆ ಕಾಣ್ತದೆ. ಅದರ ವಿರುದ್ಧವಾಗಿ ಜನವನ್ನು ಎಬ್ಬಿಸುವಂತಹ ಕಾರ್ಯಕರ್ತರಿಗೆ ಪ್ರೋತ್ಸಾಹವನ್ನು ತುಂಬುವ ದೃಷ್ಟಿಯಿಂದ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಈ ಶೌರ್ಯ ಜಾಗರಣ ಯಾತ್ರೆ ಹೊರಟಿದೆ. ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ 26ನೇ ತಾರೀಕಿನಲ್ಲಿ ಉದ್ಘಾಟನೆಯಾದಂಥ 25ನೇ ತಾರೀಕು ಉದ್ಘಾಟನೆಯಾದಂಥ ಈ ಶೌರ್ಯ ಜಾಗರಣ ಯಾತ್ರೆ ನಾಳ್ದು 8ನೇ ತಾರೀಕು ಬಂಟ್ವಾಳದಿಂದ ಮಂಗಳೂರಿಗೆ 9ಕ್ಕೆ ಬರಲಿಕ್ಕಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ತಾಲೂಕಿನ ಒಂದು ಯಾತ್ರೆಯನ್ನು ಇವತ್ತು ನಮ್ಮ ಸಂಘಟನೆಯ ಸಂಘದ ಹಿರಿಯರಾದಂಥ PS ಪ್ರಕಾಶ್ ಅವರು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ. ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಭಾಗಕ್ಕೂ, ಗ್ರಾಮಕ್ಕೂ ಸಂಚರಿಸುವಂಥ ಈ ರಥಯಾತ್ರೆ, ಯಾತ್ರೆ ನಮ್ಮ ಘನತೆಯನ್ನು, ಹಿಂದೂ ಶೌರ್ಯವನ್ನು ಹೇಳುವಂಥದ್ದು. ಹಿಂದೂಗಳಿಗೆ ಸವಾಲಾಗಿ ಬಂದಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಒಗ್ಗಟ್ಟಿನಿಂದ ಎದುರಿಸುವಂತಹ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಎನ್ನುವುದನ್ನು ಪುನರುಚ್ಚರಿಸುವಂಥ ಈ ಕೆಲಸ ಇವತ್ತು ನಡೀತಾ ಇದೆ. ಹಿಂದೂಗಳನ್ನು ಸಂಘಟಿಸಬೇಕು, ಮಠಾಧೀಶರುಗಳನ್ನು ಸಂಘಟಿಸಬೇಕು ಎನ್ನುವ ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು. ಇವತ್ತು ಇಡೀ ಜಗತ್ತಿನಾದ್ಯಂತ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. 60 ವರ್ಷ ತುಂಬುವುದು ಎನ್ನುವಂಥದ್ದು ಒಂದು ಸಂತೋಷದ ಸಂಗತಿ. ಯಾಕಂದರೆ ಇದೊಂದು ಸುದೀರ್ಘವಾಗಿರತಕ್ಕಂಥ ಪಯಣ, ಆದರೆ ಇದೊಂದು ಯಶಸ್ವಿ ಪಯಣವೂ ಹೌದು. ಇದರಲ್ಲಿ ಎಷ್ಟು ಕೆಲಸಗಳಲ್ಲಿ ಯಶಸ್ಸು ಕಂಡಿದೆ ಅಂದರೆ ಹಿಂದುತ್ವದ ಜಾಗೃತಿ ಆಗಿದೆ, ಧರ್ಮದ ಜಾಗೃತಿ ಆಗ್ತಾ ಇದೆ, ಮನೆಗಳಲ್ಲಿ ಸಂಸ್ಕಾರ, ಸಂಸ್ಕೃತಿಯ ಪ್ರತಿಷ್ಠೆ, ಇದೆಲ್ಲ ದೊಡ್ಡ ಉದ್ದೇಶ ಇಟ್ಟುಕೊಂಡು ಇವತ್ತು ಅನೇಕ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾ ಇದೆ. ಅದಕ್ಕೆ 60 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಕೆಲಸಕ್ಕೆ ವೇಗ ಸಿಗಬೇಕು, ಇನ್ನಷ್ಟು ಜನ ಸಕ್ರಿಯವಾಗಿ ಸಮಾಜದ ಕೆಲಸ ಮಾಡಬೇಕು. ಇವತ್ತೇನು ಸಮಸ್ಯೆಯನ್ನು ಹಿಂದೂ ಸಮಾಜ ಎದುರಿಸ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನೆಲೆಯಲ್ಲಿ ಇವತ್ತು ರಥಯಾತ್ರೆ ಇದು ನಡೀತಾ ಇದೆ. 60 ವರ್ಷದ ಹಿನ್ನೆಲೆಯಲ್ಲಿ ಮಾಡುವಂಥ ಕೆಲಸಗಳು ಅನೇಕ. ಮತ್ತೆ ಸಮಾಜವನ್ನು ಸಂಘಟಿಸುವಂಥದ್ದು ಇದರ ಉದ್ದೇಶ. ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಜನರನ್ನು ಒಗ್ಗೂಡಿಸಿ ಬಿಟ್ಟು ಬಿಡುವಂಥದ್ದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಬದಲಾಗಿ ಮತ್ತೆ ಈ ಸಮಾಜದ ಸಂಘಟನೆಗೆ ಇನ್ನೂ ಸಹಸ್ರಾರು ಜನ ಕೈ ಜೋಡಿಸಬೇಕು. ಇವತ್ತು ವಿಶೇಷವಾಗಿ ವೈಚಾರಿಕ ಸಂಘರ್ಷ ನಡೀತಾ ಇದೆ. ಹಿಂದುತ್ವದ ವಿರುದ್ಧ, ಹಿಂದೂ ವಿಚಾರದ ವಿರುದ್ಧ ದಾಳಿ ನಡೆಯುವಂಥದ್ದು ಆಗ್ತಾ ಇದೆ. ಕೇವಲ ಮತೀಯವಾದ ಶಾರೀರಿಕವಾದ ದಾಳಿ ಅಲ್ಲ, ನಮ್ಮ ವಿಚಾರದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಯಾವಾಗ ವಿಚಾರದ ನಾಶ ಆಗುತ್ತಾ ಅದು ದೇಶದ ನಾಶ ಆಗುವಂಥದ್ದು ಸಹಜವಾಗಿ ನಮ್ಗೆ ಗೊತ್ತಿರುವಂಥದ್ದು. ಅದಕ್ಕೆ ಯಾವುದು ನಮ್ಮ ಮೌಲ್ಯಗಳಿದೆ, ಈ ದೇಶದ ಪರಂಪರೆಗಳು ಯಾವುದಿದೆ, ಈ ದೇಶದಲ್ಲಿ ನಡೀತು ಬರ್ತಾ ಇದ್ದಂಥ ಒಳ್ಳೊಳ್ಳೆಯ ಸಂಗತಿಗಳು ಯಾವುದಿದೆ, ಇದೆಲ್ಲವೂ ವಿಶ್ವಕ್ಕೆ ಮುಂದೊಂದು ದಿನ ಬೆಳಕು ಕೊಡುವಂಥ ವಿಚಾರಗಳು. ಇವತ್ತು ಜಗತ್ತು ಅಶಾಂತಿಯಿಂದ, ಕ್ಷೋಭೆಯಿಂದ ಅಥವಾ ಯುದ್ಧ ಮಾಡುವಂಥ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದರೆ ಕೃಣ್ವಂತ ವಿಶ್ವಮಾರ್ಯಂ ಅಂತ ಹೇಳಿದಂಥ ದೇಶ ಭಾರತ. ಪ್ರಾಯಶಃ ಇದೇ ರೀತಿಯಲ್ಲಿ ಭಾರತ ಮುಂದುವರೆದರೆ ಮುಂದೆ ಒಂದು 15-20 ವರ್ಷಗಳಲ್ಲಿ ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುವಂಥ ಒಂದು ದೊಡ್ಡ ಕೆಲಸವನ್ನು ಭಾರತವೇ ಮಾಡಬೇಕಾಗತ್ತೆ. ಅದನ್ನು ಮಾಡಬೇಕಿದ್ರೆ ಭಾರತ ಸಜ್ಜುಗೊಳ್ಳಬೇಕು. ಆ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಹಿಂದುತ್ವದ ಜಾಗೃತಿಯ ಮೂಲಕ, ಹಿಂದೂಗಳ ಜಾಗೃತಿಯ ಮೂಲಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಒಟ್ಟಿನಲ್ಲಿ ಹಿಂದುತ್ವದ ಜಾಗೃತಿ ಅಂದರೆ ನಿಸ್ಸಂಶಯವಾಗಿ ಅದು ವಿಶ್ವದ ಶಾಂತಿ. ಯಾಕೆಂದರೆ ವಿಶ್ವದ ಶಾಂತಿಯನ್ನು ಬಯಸಿರತಕ್ಕಂಥ ಏಕಮಾತ್ರ ದೇಶ ಜಗತ್ತಿನಲ್ಲಿ ಅದು ಭಾರತ. ಇಲ್ಲಿ ಯಾವುದೇ ದೇಶದ ಜೊತೆಯಲ್ಲಿ ನಾವು ಸ್ಪರ್ಧೆ ಮಾಡಲಿಲ್ಲ, ಯಾವುದೇ ದೇಶದ ಜೊತೆಯಲ್ಲಿ ನಾವು ಯುದ್ಧವನ್ನು ಮಾಡಲಿಲ್ಲ. ಬದಲಾಗಿ ಪರದೇಶದ ಏಳಿಗೆಯು ನಮ್ಮ ಏಳಿಗೆಯೇ, ನಾವೆಲ್ಲರೂ ಜೊತೆಯಾಗಿ ಏಳಿಗೆ ಆಗಬೇಕು, ಎಲ್ಲರ ಹಿತವೂ ನಮ್ಮ ಹಿತ ಅಂತ ಹೇಳುವಂಥ ಒಂದು ದೊಡ್ಡ ಶ್ರೇಷ್ಠವಾದಂಥ ವಿಚಾರ ಅದು ಹಿಂದುತ್ವದ ವಿಚಾರ. ಇದನ್ನು ಇವತ್ತು ಪ್ರಚುರಪಡಿಸಲಿಕ್ಕೆ, ಇದನ್ನು ಊರಿನಾದ್ಯಂತ, ದೇಶದಾದ್ಯಂತ ಜನಗಳಿಗೆ ಅರ್ಥ ಮಾಡಿಸುವ ದೃಷ್ಟಿಯಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ ಈ ಕೆಲಸಕ್ಕೆ ಕೈ ಹಾಕಿದೆ. ಪ್ರಾಯಶಃ ಈ ಒಂದು ರಥಯಾತ್ರೆಯ ಮೂಲಕ ಸಹಸ್ರಾರು ಜನ ವಿಶ್ವ ಹಿಂದೂ ಪರಿಷತ್ತಿನ ಜೊತೆ ಕೈ ಜೋಡಿಸಿ ಈ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವರಿದ್ದಾರೆ.